ಮಲೆ ಮಾದಪ್ಪನ ದರ್ಶನಕ್ಕೆ ಹೊರಟಿದ್ದ ಬಸ್ಸೊಂದರ ಮೇಲೆ ಆನೆಯೊಂದು ದಾಳಿ ನಡೆಸಲು ಯತ್ನಿಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ತಾಳುಬೆಟ್ಟ ಮಾರ್ಗ ಮಧ್ಯೆ ನಡೆದಿದೆ. ಇಂದು ಬೆಳಗ್ಗೆ ರಸ್ತೆಯಲ್ಲಿ ನಿಂತಿದ್ದ ಆನೆಯನ್ನ ಕಂಡು ಕೆಎಸ್ಆರ್ಟಿಸಿ ಚಾಲಕ ದೂರದಲ್ಲೇ ಬಸ್ ನಿಲ್ಲಿಸಿದ್ದಾರೆ. ಆದರೆ ಬಸ್ಸನ್ನು ಕಂಡ ಆನೆ ಆಕ್ರೋಶದಿಂದ ಗರ್ಜಿಸುತ್ತಾ ಮುನ್ನುಗ್ಗಿ ಬಂದಿದೆ. ಈ ವೇಳೆ ಬಸ್ ಚಾಲಕ ವೇಗವಾಗಿ ಬಸ್ಸನ್ನು ಹಿಮ್ಮುಖವಾಗಿ ಚಲಾಯಿಸಿ ಆನೆ ದಾಳಿಯಿಂದ ತಪ್ಪಿಸಿದ್ದಾರೆ. ರಮೇಶ ಫೋನ್ ಮಾಡಿದ್ದೀರಾ? ಅವರು ಬಂದಿದ್ದಾರಾ? ಅದು ಕಡೆ ನಮ್ದು ಆ ಕಡೆ ಹೋಯ್ತದೆ ವಿಡಿಯೋ ಮಾಡಿ ಕಳ್ಸು ನನಗೆ.